ಪಕ್ಷದ ಕಾರ್ಯಕರ್ತರಿಗೆ ಪೊಲೀಸ್ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮುಂಜಾನೆ ಪುತ್ತೂರಿಗೆ ಬಿಜೆಪಿ ಶಾಸಕ ಮಾಜಿ ಕೇಂದ್ರ ಸಚಿವರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಾ ಇರುವ ಆಸ್ಪತ್ರೆಯ ಬಳಿಗೆ ಬಂದ ಯತ್ನಾಳ್ ಅವರನ್ನ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ವಾಗತಿಸಿ ಆಸ್ಪತ್ರೆಗೆ ಕರೆದೊಯ್ದು ಗಾಯಾಳುಗಳ ಸ್ಥಿತಿಗತಿಯನ್ನ ವಿವರಿಸಿದ್ರು. ಈ ಸಂದರ್ಭ ಯತ್ನಾಳ್ ಹಲ್ಲೆ ಮಾಡಿದ್ದು ಯಾರು ಅಧಿಕಾರಿಗಳು ಅಂತ ಕಾರ್ಯಕರ್ತರನ್ನ ಪ್ರಶ್ನಿಸಿದ್ದಾರೆ. ಈ ವೇಳೆ ಗಾಯಾಳುಗಳು ಹಾಗೂ ಪಕ್ಷದ ಕಾರ್ಯಕರ್ತರು ತಮ್ಮದೇ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕರು ಕೂಡ ಆಸ್ಪತ್ರೆಗೆ ಭೇಟಿ ನೀಡದಿರುವ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನಸಿಕವಾಗಿ ಅವರನ್ನು ಎದುರಿಸಿದ್ದಾರೆ. ಇದೆಲ್ಲ ದನದ ಹಟ್ಟಿ ದಾನವನ್ನು ಮಾಡಿ ಹಾಕಿದ್ದಾರೆ. ಇವರು ಬರೀ ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇರೋ ಅವರೇ ಹೇಳ್ತಾ ಇದ್ದಾರೆ ನೋಡಿ, ನಾನು ರಾಜ್ಯದಿಂದ ಪರಿಹಾರಗೊಳಿಸಬೇಕು. ಈ ರೀತಿಯ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗಬಾರ್ದು. ಹೊಡಿಬೇಕಾದ್ರೂ ಕೂಡ ಹೇಳ್ತಾ ಇದ್ರು, ಮೇಲಿಂದ ಪ್ರೆಷರ್ ಉಂಟು, ನಮಗೆ ಈ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟು ನಿಮಗೆ, ಆ ಥರ ಎಲ್ಲ ಕೇಳ್ತಾ ಇದ್ರು. ನಮಗೆ 200-300 ಕಾಲ್ ಬರ್ತುಂಟು, ಕೂತ್ಕೊಳ್ಳಿಕ್ಕೆ ಬಿಡ್ತಿದ್ದೆ, ನಮ್ಮನ್ನು ಮೇಲಿಂದನೇ ಪ್ರೆಷರ್ ಇದೆ ನಮಗೆ ಹಿಡಿಬೇಕು ಅಂತ ಆ ಥರ ಎಲ್ಲ ಹೇಳ್ತಾ ಇದ್ರು. ಇವರು ನಾವೆಲ್ಲ ಜನಸಂಘದಿಂದ ಕಾರ್ಯಕರ್ತರು ಎನ್ಕೌಂಟರ್ ಮಾಡ್ತಾರೆ, ರಿವಾಲ್ವರ್ ತೆಗೆದಿದ್ದಾರೆ ಇವರಿಗೆ. ಎರಡು ಅವಿನಾಶ್ ಬೇಕು ಅಂತ ಹೇಳಿ ಒಂದು ಅವಿನಾಶ್ ನನ್ನ ಹುಡುಕಿದ್ರು. ಇದುವರೆಗೂ MLA ಆಗಿದ್ದವರು ಕೂಡ ಬರಲಿಲ್ಲ ಇಲ್ಲಿಗೆ. ಇದುವರೆಗೂ MLA ಆಗಿದ್ದವರು ಕೂಡ ಇಲ್ಲಿಗೆ ಬರಲಿಲ್ಲ. ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಗೊತ್ತಿದೆ. ಅರುಣನಲ್ಲಿ ಬಂದಿದ್ದಾನೆ ಹೊರಗೆ. 1 ಗಂಟೆ ರಾತ್ರಿ ಬೇರೆ ರೂಮಲ್ಲಿ ಹಾಕಿದ್ರು ಸರ್, ಸಪರೇಟ್ ಒಂದು ರೂಮಲ್ಲಿ ಹಾಕಿ ಸಂಘಟನೆಗೆ ಕೇಸ್ ಮಾಡಿಕೊಂಡು. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ. ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತರನ್ನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡಿದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ, ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಬಳ್ಳಿಗಳಂಥ ಒಂದು ವಿಜಯಪುರ ನಗರ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ನಿರ್ಮಾಣ ಆಗಿದೆ, ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಹೀಗೆ ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು
ಮನಸ್ಸು ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ.